ನೂರಾರು ಶೋಗಳು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತು ಕೂಡ ಹೌಸ್ಫುಲ್ ಆಗಿ ಹೋಗ್ತಾ ಇದೆ. ಬಹುಶಃ ಆ ಕೃಷ್ಣಂ ಅಂತ ಕೃಷ್ಣನ ಹೆಸರಿಟ್ಟಿದ್ದೀವಲ್ಲ ಅದರಿಂದ ಇದು ಬೇಕು ಅಂತ ನಾನು ಭಾವಿಸ್ತೇನೆ. ನಿಮ್ಮ 3 ತಾಸನ್ನ ನನ್ನ ಸಿನಿಮಾ ಕೊಟ್ಟಿದ್ದೀರಲ್ಲ, ದುಡ್ಡು ದುಡಿಬೋದು ಸರ್, ಬಟ್ ಆ 3 ತಾಸನ್ನ ಯಾರಿಗೂ ವಾಪಸ್ ಕೊಡ್ಲಿಕ್ಕೆ ಆಗಲ್ಲ. ನಿಮ್ಮ 3 ತಾಸನ್ನ ನಾನು ಖಂಡಿತವಾಗ್ಲೂ ವೇಸ್ಟ್ ಮಾಡಲ್ಲ ಅಂತ ಹೇಳ್ತೀನಿ. ಕೂತ್ಕೋ ಕಾಫಿ ಗೀಫಿ ತಗೋತೀಯಪ್ಪ? ಏನು ಬೇಡ ಸರ್. ನೈಸ್ ಮೂವಿ ಆ್ಯಂಡ್ ಪಿಕ್ಚರೈಸೇಷನ್ ಆ್ಯಕ್ಟಿಂಗ್ ವಾಸ್ ಗುಡ್. ಗಣೇಶ್ ಆಗಿರ್ಬೋದು, ನಾಯರ್, ಇಟ್ಸ್ ವೆರಿ ನೈಸ್. ಸಾಂಗ್ಸ್ ತುಂಬ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಕಾಂತಾರ ನಂತರ ಒಂದು ಒಳ್ಳೆ ಸಾಂಗ್ ಅಂದರೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಎವ್ರಿಥಿಂಗ್ ಇಸ್ ಗುಡ್. ಇಟ್ಸ್ ಎ ವೆರಿ ನೈಸ್ ಫ್ಯಾಮಿಲಿ ಮೂವಿ. ವಿ ಎಂಜಾಯ್ಡ್ ಸ್ಪೆಷಲಿ ಸೆಕೆಂಡ್ ಹಾಫ್ ವಾಸ್ ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ಬಹಳ ದಿವಸ ಆದ್ಮೇಲೆ ಗಣೇಶ್ ಅವ್ರನ್ನ ಈ ಒಂದು ಗೆಟಪ್ ಅಲ್ಲಿ ನೋಡೋದು ತುಂಬಾ ಇಷ್ಟ ಆಯ್ತು. ಮೂವಿ ಮಾತ್ರ ಸಖತ್ ಕಾಮಿಡಿ ಆಗಿದೆ, ಎಲ್ಲರೂ ಹೋಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಇನ್ನೂ ತರ ಇಲ್ಲಿ ದುಬೈಲಿ ರಿಲೀಸ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ನೋಡ್ತೀರಿ ನೀವು? ಇನ್ನೊಮ್ಮೆ ನೋಡೋದು. ಸೂಪರ್ ಮೂವಿ ಸರ್. ಗಣೇಶ್ ಸರ್ ಸೂಪರ್ ಆಕ್ಟಿಂಗ್, ಸಾಂಗ್ಸ್ ಎಲ್ಲ ಸೂಪರ್. ಮತ್ತೊಮ್ಮೆ ನೋಡ್ಬೋದು. ಹೇಗಿಂದ ಮುಡಿಯೋರ್ಗು ಸೂಪರ್ ಆಗಿತ್ತು. ಹೌದಾ? ಎಷ್ಟಾಯ್ತು? ಹೇಗಿತ್ತು? Marriage is not fixed. I'm not ready to take the risk. ಹೌದಾ? ಹೇಗಿದೆ ಸರ್ ಮೂವಿ? ಒಳ್ಳೆ ಮೂವಿ. ಕನ್ನಡದಲ್ಲಿ ಬಹಳ ದಿನಗಳ ನಂತರ ಒಂದು ಒಳ್ಳೆ ಮೂವಿ ಬಂದಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಪಿಕ್ಚರು. ದಯವಿಟ್ಟು ಎಲ್ಲರೂ ನೋಡಬೇಕು. ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಮ್ಯೂಸಿಕ್ ಅಂತೂ ಆಸಮ್, ನೆಕ್ಸ್ಟ್ ಲೆವೆಲ್ ಇದೆ ಮ್ಯೂಸಿಕ್. ಒಳ್ಳೆ ರೈಟಿಂಗ್ ಕೂಡ ಇದೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಆಕ್ಟಿಂಗ್ ವೈಸ್ ನೋಡಿದೆ ಎಲ್ಲರೂ? ಆಕ್ಟಿಂಗ್ ವೈಸ್ ನೆಕ್ಸ್ಟ್ ಲೆವೆಲ್. ಮೂವಿ ಬಹಳ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಈ ತರ ಒಂದು ಒಳ್ಳೆ ಮೂವಿ ಎಲ್ಲರೂ ಕುತ್ಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡುವಂತ ಮೂವಿ. ಎಲ್ಲರೂ ಖಂಡಿತ ಈ ಮೂವಿ ನೋಡ್ಲೇಬೇಕು. ಕಾಮಿಡಿ ನಕ್ಕು ಬಿದ್ದು ಸಾಕಾಗುತ್ತೆ. ತುಂಬಾ ದಿನ ಆಗಿತ್ತು ನಕ್ಕಿ ನೋಡಿ. ಸೂಪರ್ ಆಗಿದೆ. ಆಕ್ಟಿಂಗ್ ವಾಯ್ಸ್ ಯಾರ್ದು ಇಷ್ಟ ಆಯ್ತು? ಗಣೇಶ್ ಮೇನ್ ಅಲ್ಲ, ತುಂಬಾ ಚೆನ್ನಾಗಿತ್ತು. ಕಾಮಿಡಿ ಸೂಪರ್ ಆಗಿತ್ತು. ಗಣೇಶ್ ಆಕ್ಟಿಂಗ್ ಸೂಪರ್ ಆಗಿತ್ತು. ಹೀರೋಯಿನ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಬಹಳ ದಿವಸದಿಂದ ಒಳ್ಳೆ ಮೂವಿ ದುಬೈದಲ್ಲಿ ನೋಡ್ದಂಗೆ ಆಯ್ತು. ಬಹಳ ತುಂಬಾ ಸಂತೋಷ ಆಯ್ತು. ನನ್ನ ಮಗಳು ಹೇಳ್ತಾರೆ ಕೇಳಿ. I love the movie a lot. I've grown up watching Ganesh a lot of times, so I really liked seeing him. You loved dancing? You want to show some steps? No, it was okay, but that was my favorite part of the whole movie, the songs. Movie ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸರಿ ಬರ್ಬೇಕು ಅನ್ನಿಸ್ತಾ ಇದೆ. ಜೋಶ್ ನೋಡುವಾಗ ಏನ್ ಇಷ್ಟ ಆಯ್ತು? ಹಾಡುಗಳಂತೂ ಬ್ಯೂಟಿಫುಲ್ ಆಗಿದೆ. ಹುಡುಗಿರುಗಳು ಗ್ಲಾಮರಸ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಹೌದಾ? ಹೇಗಿದೆ? ಕಲರ್ಸ್ ಎಲ್ಲ ಚೆನ್ನಾಗಿದೆ. ಅಂದ್ರೆ ಅದ್ರ ಡ್ರೆಸ್ ಕಲೆಕ್ಷನ್ ಇದೆಲ್ಲ, ಬ್ಯಾಕ್ ಗ್ರೌಂಡ್ ಇದೆಲ್ಲ ಚೆನ್ನಾಗಿದೆ. All was great. It was nice. ಏನ್ ಇಷ್ಟ ಆಯ್ತು? ಫ್ಯಾಮಿಲಿ ಸ್ಟೋರಿ. ನಾವು 5 ವರ್ಷ ಆದ್ಮೇಲೆ ಫಿಲಂ ನೋಡಕ್ ಬಂದಿದ್ದೀವಿ. ಹೌದು, ಇಷ್ಟ ಆಯ್ತಲ್ಲ? ಅದು ಒಳ್ಳೆ ಫಿಲ್ಮ್ ನೋಡಕ್ ಬಂದಿದ್ಯಲ್ಲ. ಹೌದಾ? ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಕಾಮಿಡಿ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಅನಿಸ್ತು ಮೂವಿ. ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನಾನು ಇಲ್ಲಿ ಗಲ್ಫ್ ಅಲ್ಲಿ ಕನ್ನಡ ಮೂವೀಸ್ ನೋಡಿದ್ದು. ತುಂಬಾ ಇಷ್ಟ ಆಯ್ತು. ಸ್ಟೋರಿ, ಫ್ಯಾಮಿಲಿ ಜಾಯಿನಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೇಗಿದೆ ಸರ್? ತುಂಬಾ ಚೆನ್ನಾಗಿತ್ತು ಮೂವಿ. ಏನ್ ಇಷ್ಟ ಆಯ್ತು? ಫ್ಯಾಮಿಲಿ ಸ್ಟೋರಿ ಇದೆ. ಮಾಡ್ತೀರಾ? ಡ್ಯಾನ್ಸ್ ನೋಡಿದ್ದೀರಾ? ಮಾಡ್ತೀರಾ ಅದು? ಮಾಡಿ. ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಿ. ಜೇನ ಧನಿಯೋಳೆ ನೀನ ಕಣ್ಣೋಳೆ ಸೊಬಗ ನೀನಿದೆ ಲಾಲ 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 ಲಾ. ಎಸ್, ಹೇಗೆ ಅನಿಸಿತು ಮೂವಿ? ತುಂಬಾ ಒಳ್ಳೆದಾಗಿದೆ. ಒಳ್ಳೆ ಫ್ಯಾಮಿಲಿ ನೋಡೋ ಪಿಕ್ಚರ್. ನೋಡ್ಬೋದು, ಎಲ್ಲರೂ ನೋಡ್ಬೋದು. ಆಯ್ತು. ವೆರಿ ನೈಸ್ ಸ್ಟೋರಿ. ನೋಡ್ಬೋದು. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ತುಂಬಾ ಚೆನ್ನಾಗಿತ್ತು ಮೂವಿ. ತುಂಬಾ ಚೆನ್ನಾಗಿ ಬಂತು. ಬ್ಯಾರಿ ಶೋ ಮೂವಿ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲ ಕುತ್ಕೊಂಡು ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೋದು. ಏನ್ ಇಷ್ಟ ಆಯ್ತು? ಕಾಮಿಡಿ ಎಲ್ಲ ತುಂಬಾ ಇಷ್ಟ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಆಕ್ಟಿಂಗ್ ಒಳ್ಳೆದು ಮಾಡಿದ್ದಾರೆ. ಮತ್ತೆ ಅವರನ್ನು ನೋಡಿ ತುಂಬಾ ಸಂತೋಷ ಆಯ್ತು. ಗಣೇಶ್ ಸರ್ ಮತ್ತೆ ನಾಯರ್ ಮೇಡಮ್ ಅವರನ್ನ ಎಲ್ಲ. ಮ್ಯಾರೇಜ್ ಇಸ್ risk, but we are ready to take a risk. Super movie. Enjoyed. ಏನ್ ಇಷ್ಟ ಆಯ್ತು? Our comedy timing, everything is super. And second song is very much super. Super. Best. ವೆರಿ ನೈಸ್ ಮೂವಿ. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿದೆ. ಸೂಪರ್. ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಸೂಪರ್ ಡೂಪರ್ ಹಿಟ್. ವಾವ್, ಸೂಪರ್ ಡೂಪರ್.
ಹೇಗಿತ್ತು 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 ಒಳ್ಳೆ ಮೂವಿ. ಒಳ್ಳೆ ಹೇಗಿತ್ತು ಮೂವಿ ಹೇಗಿತ್ತು ಹೇಗಿತ್ತು ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವು. ಚೆನ್ನಾಗಿತ್ತು. ಎಂಟರ್ಟೈನ್. ಹೇಗಿತ್ತು ಹೇಗಿತ್ತು ಓಕೆ ಹೇಗಿತ್ತು ಹೇಗಿತ್ತು ತುಂಬಾ ಒಳ್ಳೆ ಮೂವಿ ಕನ್ನಡದ. ಹೇಗಿತ್ತು ಹೇಗಿತ್ತು ನೈಸ್ ಫ್ಯಾಮಿಲಿ ಮೂವಿ. ನೈಸ್ ಫ್ಯಾಮಿಲಿ ಮೂವಿ. ಹೇಗಿತ್ತು ಮೂವಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಸಕ್ಕದಾಗಿದೆ. ಸ್ಟೋರಿ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ. ಹೇಗಿತ್ತು ತುಂಬಾ ಚೆನ್ನಾಗಿತ್ತು. ಹಾಫ್ ಟೈಮ್ ಅಲ್ಲಿ ಟ್ವಿಸ್ಟ್ ಅಂತೂ ಸಕ್ಕದಾಗಿತ್ತು. ಹೌದಾ ಹೇಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿತ್ತು. ಎಲ್ಲೇ ಇರಿ, ಹೇಗೆ ಇರಿ, ಕನ್ನಡ ಮೂವೀಸ್ ನೋಡ್ತಾ ಇರಿ, ಕನ್ನಡಕ್ಕೆ ಸಪೋರ್ಟ್ ಮಾಡ್ತಾ ಇರಿ. ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಹೇಗಿತ್ತು ಮ್ಯಾಮ್ ಚೆನ್ನಾಗಿತ್ತು, ತುಂಬಾ ಕಾಮಿಡಿ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಕಾಮಿಡಿ ಮೂವಿ ನೋಡಿದ್ದು. ಹೌದಾ ಸೂಪರ್. ಹೌದಾ ಓಕೆ ಥ್ಯಾಂಕ್ ಯು. ಹೇಗಿತ್ತು ಮೂವಿ ಚೆನ್ನಾಗಿತ್ತು ಹೇಗಿತ್ತು ಡ್ಯಾನ್ಸ್ ಮಾಡಿ ಒಂದು ಸ್ಟೆಪ್ ಮಾಡಿ ಮಾಡ್ತೀರಾ ಇಲ್ಲ ಫಸ್ಟ್ ಕ್ಲಾಸ್ ಇತ್ತು ಮೂವಿ. ಬಹಳ ಚೆನ್ನಾಗಿತ್ತು. ಚೆನ್ನಾಗಿತ್ತಾ ಹೇಗಿತ್ತು ಎಂಜಾಯ್ ಥ್ಯಾಂಕ್ ಯು ಫಿಲ್ಮ್ ಬಹಳ ಎಂಜಾಯ್ ಮಾಡಿದ್ವಿ, ಬಹಳ ಸಂತೋಷ. ಒಂದು ಸ್ಟೆಪ್ ಹಾಕ್ತೀರಾ ದ್ವಾಪರ ಅದು ಅಲ್ಲೇ ಜಾಸ್ತಿ ಹಾಕಿದ್ದೇವೆ ಅಲ್ಲಿ ಒಳಗೆ. ಇಟ್ ವಾಸ್ ಜಸ್ಟ್ ಸ್ಪೆಕ್ಟಾಕ್ಯುಲರ್. ಎಸ್ 100 days ಮೂವಿ ಪಕ್ಕ. ಹೌದು ಸೂಪರ್ ಸೂಪರ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹೇಗಿತ್ತು ಸೂಪರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಡಿಫರೆಂಟ್ ಸ್ಟೈಲ್ ಆಫ್ ಲವ್ ಸ್ಟೋರಿ ಮತ್ತೆ ಕಾಮಿಡಿಯು ಹಾಗೇನೆ. ಸೂಪರ್ ಹಿಟ್ ಫಿಲ್ಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಕ್ಸಲೆಂಟ್ ಮೂವಿ. ಏನು ಇಷ್ಟ ಆಯ್ತು Very nice movie. ಹೇಗಿತ್ತು ಹೇಗಿತ್ತು ಮೂವಿ ಹೇಗಿತ್ತು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಬನ್ನಿ ಹೇಗಿತ್ತು ಹೇಗಿತ್ತು ಚೆನ್ನಾಗಿತ್ತು. ಹೇಗಿತ್ತು ಹೇಗಿತ್ತು ಸರ್ ಗುಡ್ ಮೂವಿ ವೆರಿ ಗುಡ್ ಎಂಜಾಯ್ ಮಾಡಿದ್ರು ಹೇಗಿತ್ತು ವೆರಿ ನೈಸ್ ಮೂವಿ. ಸೂಪರ್. ಖಂಡಿತವಾಗ್ಲೂ ಮರುಭೂಮಿಯಲ್ಲಿ ಮತ್ತೆ ಮುಂಗಾರು ಮಳೆ ಬರುತ್ತೆ ಗಣೇಶ್ ಅವರಿಂದ. ಎಸ್ ಡ್ಯಾನ್ಸ್ ಮಾಡ್ತೀರಾ ಅದು ದ್ವಾಪರ ಅದು ತುಂಬಾ ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ಇವಾಗ ಒಳ್ಳೆ ಮೂವಿ, ಎಲ್ಲ ಸಾಂಗ್ಸ್ ಒಳ್ಳೆ ಇದೆ. ಗಣೇಶ್ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. Dressing ತುಂಬಾ ತುಂಬಾ, ಡ್ರೆಸ್ಸಿಂಗ್ dressing ಒಳ್ಳೆದಾಗಿದೆ. ಒಳ್ಳೆ ಡ್ರೆಸ್ಸಿಂಗ್, ಒಳ್ಳೆ ಮೂವಿ, ಒಳ್ಳೆ ಎಸ್ ಥ್ಯಾಂಕ್ ಯು ಫೈನಲಿ ಮುಗೀತು ಪ್ರೀಮಿಯರ್ ಶೋ. ಗ್ರ್ಯಾಂಡ್ ಸಕ್ಸಸ್, ಹೌಸ್ಫುಲ್ ಶೋಸ್, ಕ್ರೌಡ್ಸ್, ರಿವ್ಯೂ ತಗೊಳ್ಳಾಗ ವೈಬ್ಸ್ ಬರ್ತಿತ್ತು ಮಾರು. ಎಲ್ಲರೂ ಹೊಗಳ್ತಿದ್ರು, ಪ್ರೈಸ್ ಮಾಡ್ತಿದ್ರು. ಸೊ ಸೂಪರ್ ಡೂಪರ್. ಊರಲ್ಲಂತೂ ರೆಕಾರ್ಡ್ ಮೇಲೆ ರೆಕಾರ್ಡ್ 100 days ಅಂತ ಹೇಳ್ತಾ ಹೋಗ್ತಿದ್ದಾರೆ. ಎಲ್ರಿಗೂ ಇಷ್ಟ ಆಯ್ತು. ಓವರ್ ಆಲ್ ಮೂವಿ, ಮ್ಯೂಸಿಕ್ ಆಗಲಿ, ಆಕ್ಟಿಂಗ್ ಆಗಲಿ, ಕಾಮಿಡಿ ಆಗಲಿ, ರೊಮ್ಯಾಂಟಿಕ್ ಆಗಲಿ. ಸೊ ಎಲ್ರಿಗೂ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು. ಗ್ರ್ಯಾಂಡ್ ಸಕ್ಸಸ್ ಆಯ್ತು. ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ ಮೂವಿ. ಮೇ ಬಿ ನಾವು ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ರೆಗ್ಯುಲರ್ ಶೋ ಇರುತ್ತೆ, ನಾವು ನೋಡ್ತೇವೆ. ಆಗ ರಿವ್ಯೂ ಸಾಧ್ಯ ಇದ್ರೆ ಹೇಳ್ತೇವೆ. ಸೊ ಓವರ್ ಆಲ್ ಒಂದು ಗ್ರ್ಯಾಂಡ್ ಸಕ್ಸಸ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಮತ್ತೆ ಗಣೇಶ್ ಅವ್ರದ್ದು ಬಂದದ್ದು ಫಸ್ಟ್ ಟೈಮ್. ಹೌದು, ಸೆಂಥಿಲ್ ಮತ್ತೆ ರಶ್ಮಿ ಇವರ ಕೊಲಾಬರೇಷನ್ ಅಲ್ಲಿ ಒಂದು ಒಳ್ಳೆ ಅರೇಂಜ್ಮೆಂಟ್, ಒಳ್ಳೆ ಪ್ರೀಮಿಯರ್ ಶೋ ಆಯ್ತು. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ಗಣೇಶ್ ಸರ್. ಯಾಕೆಂದ್ರೆ ಇಷ್ಟು ಕ್ರೌಡ್ ಒಟ್ಟಿಗೆ ಅವರು ಲಾಸ್ಟಿಗೆ ಫೋಟೋ ತೆಗೆದು ಸೆಲ್ಫಿ ಫೋಟೋಸ್ ಎಲ್ಲ ಮೋರ್ ದೆನ್ 700 ಕ್ರೌಡ್ ಜನ ಇದ್ರು. ಎಲ್ಲರೊಟ್ಟಿಗೆ ಪೇಷನ್ಸ್ ಅಲ್ಲಿ ನಿಂತಿದ್ರು. ಸೊ ಗೋಲ್ಡನ್ ಸ್ಟಾರ್ ಗಣೇಶ್. ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಿ ಬರುದಿಲ್ಲ ಫೋಟೋ ತೆಗಿಲಿಕ್ಕೆ, ಬಟ್ ಅವರು ಅದಕ್ಕೆ ಗೋಲ್ಡನ್ ಹಾರ್ಟೆಡ್ ಸ್ಟಾರ್ ಅಂತ ಹೇಳುದು ಅವರಿಗೆ. ಸೊ ಖುಷಿ ಆಯ್ತು ಗೈಸ್. ಸೊ ಮೂವಿ ಎಲ್ಲರೂ ಊರಲ್ಲಿರುವವರು ಎಲ್ಲರೂ ಈ ಮೂವಿಯನ್ನು ನೋಡಬೇಕು, ಸಪೋರ್ಟ್ ಮಾಡಬೇಕು. 100% ಪೈಸಾ ವಸೂಲ್ ಮೂವಿ. ಸೊ ಇನ್ನೊಂದು ಲಾಗ್ ಒಟ್ಟಿಗೆ ಇನ್ನೊಮ್ಮೆ ಸಿಗುವ. ಟಿಲ್ ದೆನ್ ಬಾಯ್ 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 ಬಾಯ್.